ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವದ ಪ್ರಯುಕ್ತ ಇನ್ಸ್ಪೈರ್ 2022 ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ವಿಠಲ ಸುಪ್ರಜಿತ್ ಐಟಿ ಕಾರ್ಯದರ್ಶಿ ಶ್ರೀಪ್ರಕಾಶ್ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಬೇಕು. ಸರಿಯಾದ ಗುರಿ ಇಟ್ಟುಕೊಂಡು ಜೀವನದಲ್ಲಿ ಯಶಸ್ವಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಸಕ್ತಿ ವಿಚಾರಗಳು ನಾವು ಮುಂದಕ್ಕೆ ಏನು ಕಲಿತೇವೆ ಅನ್ನೋದಕ್ಕೆ ಎರಡು ವಿಚಾರಗಳು. ಒಂದು, ನಾನು ಅದು ಮಾಡಲೇಬೇಕು. ನನ್ನ ಒಬ್ಬಳು ರಿಲೇಷನ್ ಹುಡುಗಿ ಈಗೆಲ್ಲ ತುಂಬ ವರ್ಷಗಳ ಹಿಂದೆ ಅವಳು ಆರ್ಟ್ಸ್ ತಗೊಂಡು, ನಾನು ಕೇಳಿದೆ ಅವಳಿಗೆ, ಆರ್ಟ್ಸ್ ಯಾಕೆ ತಗೊಂಡೆ ಅಮ್ಮ ನೀನು? ಯಾಕಂದರೆ ಆವಾಗ ಸೈನ್ಸಿಗೆ ಇಂಜಿನಿಯರ್ ಆಗೋದಂದರೆ ತುಂಬ ತುಂಬ ಆಸಕ್ತಿ ಇತ್ತು, ಅಂದರೆ ತುಂಬ ಇಟ್ ವಾಸ್ ಎ ನೀಡ್. ಅದಕ್ಕೆ ಅವಳು ಹೇಳಿದ್ರು, ನಾನು ಜಡ್ಜ್ ಆಗಬೇಕು ಅಂತ ಹೇಳಿ. ಸೊ ಇದು ಗೋಲ್. ಆ್ಯಂಡ್ ಶೀಸ್ ಎ ಜಡ್ಜ್, ಪೂನಾದಲ್ಲಿ ಜಡ್ಜ್ ಆಗಿದ್ದಾಳೆ ಅವಳು PUC ಆರ್ಟ್ಸ್ ತಗೊಂಡು ಲಾ ಕಲಿತು ಜಡ್ಜ್ ಆಗಿದ್ದಾಳೆ. ಸೊ ನಾವು ನಾಳೆ ಡಿಸೈಡ್ ಮಾಡೋದಕ್ಕೆ ಎರಡು ವಿಷಯಗಳು. ಒಂದು, ನಾನು ಏನು ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು, ಅಂದರೆ ನಾನೇ ಡಿಸೈಡ್ ಮಾಡೋದು, ನನಗೆ ಇಂಥದ್ದು ಆಗಬೇಕು, ಹಾಗಾಗಿ ನಾನು ಇದನ್ನು ಕಲಿಬೇಕು. ಇನ್ನೊಂದು, ನನಗೆ ಹಿರಿಯರು ಹೇಳ್ತಾರೆ, ಮನೆಯಲ್ಲಿ ಗೈಡ್ ಮಾಡ್ತಾರೆ, 1 ಅಥವಾ 2 ಮಕ್ಕಳಿರೋದು, ನನ್ನ ಮಗ ಇದಾಗಬೇಕು, ನನ್ನ ಮಗಳು ಇದಾಗಬೇಕು ಅಂತೇಳಿ ಮನೆಯಲ್ಲಿ ಆಸೆ ಪಡ್ತಾರೆ. ಸೊ ಅವರಿಗೆ ಬೇಕು. ವಿಠಲ ವಿದ್ಯಾಸಂಘದ ಸಂಚಾಲಕ LN ಕೂಡೂರು ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯದರ್ಶಿ ರಾಧಾಕೃಷ್ಣ ನಾಯಕ್, ಕೋಶಾಧಿಕಾರಿ ಬಾಬು ಕೊಪ್ಪಳ, ಸದಸ್ಯರುಗಳಾದ ನಿತ್ಯಾನಂದ್ ನಾಯಕ್, ಪದ್ಮಯ್ಯ ಗೌಡ, ಭವಾನಿ ರೈಕೊಲ್ಯ ಮತ್ತು ಮಂಗೇಶ್ ಭಟ್ ವಿಟ್ಲ, ಪ್ರಾಂಶುಪಾಲರಾದ ಆದರ್ಶ್ ಚೊಕ್ಕಾಡಿ, ಉಪನ್ಯಾಸಕರು, ಅಧ್ಯಾಪಕರು ಮತ್ತು ಮಕ್ಕಳು ಭಾಗವಹಿಸಿದ್ರು. ಮಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.